ಪ್ರೀತಿ ಹೊತ್ತ ಕಂದನ ಒಂಟಿ ಮಾಡಿ ಹೋದೆ ನಾ ಬರುವೆ ನಿನ್ನ ಹಿಂಬಾಲಿಸಿ ನನ್ನ ಆಸೆ ಮಲ್ಲಿಗೆ ನೀ ಬಾರದಿರು ನಮ್ಮೂರ ಜ್ಯೋತಿಯೇ ನೀ ಆರತಿ. ಹಾಯ್ ಹಲೋ ನಮಸ್ಕಾರ, ನಾನು ವಿಜಯ್. ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನದ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಸೊ ಈ ವಿಡಿಯೋ ನೋಡ್ತಿದ್ದೀರಿ, ತುಂಬ ದುಃಖಕರ ವಿಚಾರ. ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಘಟನೆ. 3 ಮಹಡಿಯಿಂದ ಬಿದ್ದು ಈ ಪಾಪು ಸಾವನ್ನಪ್ಪಿರ್ತಾಳೆ. ಸೊ ಅದಕ್ಕೆ ನೋಡಿ, ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಬರ್ತಡೇ ಮಾಡೋದು, ಅಥವಾ ಅವ್ರಿಗೆ ಕೇಳಿದ್ದು ಕುರ್ಕುರೆ ಕೊಡಿಸೋದು ಇಲ್ಲ ಚಾಕ್ಲೇಟ್ ಕೊಡಿಸೋದು ಮುಖ್ಯ ಅನಿಸಲ್ಲ ನನ್ನ ಪ್ರಕಾರ. ಯಾಕಂದರೆ ಅವರಿಗೆ ಬುದ್ಧಿ ಬಂದು, ಜ್ಞಾನ ಬಂದು, ಇದು ತಪ್ಪು ಇದು ಸರಿ ಅನ್ನೋ ತಿಳಿಯವರಿಗೆ ಅವ್ರ ಜೊತೆಗಿದ್ದು ಕಾಪಾಡ್ಕೊಳೋದು, ಅದು ನನಗೆ ಮುಖ್ಯ ಅನಿಸ್ತೈತೆ. ಸೊ ಅದು ಭಾಳ ಇಂಪಾರ್ಟೆಂಟು. ಸೊ ಜೀವನದಲ್ಲಿ ಆಸ್ತಿ ಮಾಡೋಕ್ಕಂಥ ಮಕ್ಕಳನ್ನೇ ಆಸ್ತಿಯನ್ನಾಗಿ ನಾವು ಬೆಳೆಸಬೇಕು. ಒಳ್ಳೊಳ್ಳೆ ವಿಚಾರಗಳನ್ನ, ಒಳ್ಳೊಳ್ಳೆ ಗುಣಗಳನ್ನು ಬೆಳೆಸಿದರೆ ಸೊ ಅವರು ಮುಂದೆ ಸಮಾಜಕ್ಕೆ ಉನ್ನತ ವ್ಯಕ್ತಿಯಾಗಿ ಬೆಳೀತಾರೆ. ಸೊ ಹಾಗಂತ ಪಾಪು ಒಂದು ನನಗೆ ತಪ್ಪಿಲ್ಲ. ಯಾಕಂದರೆ ಪಾಪು ಬಗ್ಗೆ ನನಗೆ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡಿರೋದು. ಅದಕ್ಕೆ ಆ ಹುಡುಗಿ ಪಾಪು ಇದಾಗಿದ್ಮೇಲೆ ಕೂಡ ಆ ಪಾಪು ಇನ್ನೂ ಜೀವಂತವಾಗೈತೆ. ಆ ಕೊನೆ ಕ್ಷಣದಲ್ಲಿ ಅವರು ಪಡ್ತಕ್ಕಂಥ ನೋವುಗಳು ನಿಜವಾಗ್ಲೂ ಅದು ಊಹೆ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಥರ ಘಟನೆಗಳಾಗಬಾರ್ದು. ಯಾವಾಗಲೂ ಪೇರೆಂಟ್ಸ್ ಭಾಳ ತುಂಬ ಕೇರ್ಫುಲ್ಲಾಗಿಂದ ಇರಲಿ. ಸೊ ಆರೋಗ್ಯ ಕಡೆ ಗಮನ ಕೊಡಿ. ಸೊ ಥ್ಯಾಂಕ್ ಯು ಸೊ ಮಚ್.